ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆ ಚರಂಡಿ ಹಾಗೂ ತಡೆಗೋಡೆಗಳು ಹಾಳಾಗಿ ದಿನನಿತ್ಯ ವಾಹನ ಸವಾರರಿಗೆ ತೊಂದರೆ ಆಗ್ತಿದ್ದು ಸದರಿ ದುರಸ್ತಿಗೆ ಅನುದಾನ ಬಿಡುಗಡೆ ಮಾಡುವಂಥ ದೃಷ್ಟಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ವಿಶೇಷವಾದಂಥ ಒನ್ ಟೈಮ್ ಸ್ಪೆಷಲ್ ಗ್ರಾಂಟ್ ಕೊಡಬೇಕು ಅಂತ ಹೇಳುವಂಥದ್ದು ನಾನು ಸಚಿವರಿಗೆ ಗಮನವನ್ನು ಸೆಳೀತಾ ಇದ್ದೇನೆ. ಮೊನ್ನೆ ಸಭಾಧ್ಯಕ್ಷರೇ, ಈ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿ 2023-24ರಲ್ಲಿ ಭಾರಿ ಮಳೆ ಬಿದ್ದು ಹಲವು ಭಾಗಗಳಲ್ಲಿ ರಸ್ತೆ ಚರಂಡಿ ತಡೆಗೋಡೆಗಳು ಹಾಳಾಗಿರೋದು ಸತ್ಯ ಸಭಾಧ್ಯಕ್ಷರೇ. ಈ ಮರು ನಿರ್ಮಾಣ ಮಾಡಲಿಕ್ಕೆ 26 ಕೋಟಿ ರೂಪಾಯಿಗಳು ಮತ್ತು ಈ ಪ್ರಸಕ್ತ ಸಾಲಿನ ಪ್ರಾಕೃತಿಕ ವಿಕೋಪದಿಂದ ಮತ್ತೆ ಇನ್ನೊಂದಷ್ಟು ದುಡ್ಡು ಸಭಾಧ್ಯಕ್ಷರೇ, ಮತ್ತೆ 925 ಲಕ್ಷ ಒಟ್ಟು ಸಭಾಧ್ಯಕ್ಷರೇ. ಮಂಗಳೂರು ಉತ್ತರ ಮತ್ತು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಒಟ್ಟಾಗಿ 41 ಕೋಟಿ ರೂಪಾಯಿಗಳು ಬೇಕಾಗಿರ್ತದೆ ಸಭಾಧ್ಯಕ್ಷ. ಈ ಒನ್ ಟೈಮ್ ಸ್ಪೆಷಲ್ ಗ್ರಾಂಟ್ ಕೇಳಿದ್ದಾರೆ ಸಭಾಧ್ಯಕ್ಷ. ಈ ಪ್ರಸ್ತಾವನೆ ಇನ್ನೂ ಸ್ವೀಕೃತ ಆಗಿಲ್ಲ ಸಭಾಧ್ಯಕ್ಷ. ಈ ಯುಡಿಲಿ ಸ್ವೀಕೃತ ಆದಮೇಲೆ ಸಭಾಧ್ಯಕ್ಷ ಫೈನಾನ್ಸಲ್ಲಿ ಆರ್ಥಿಕ ಪರಿಸ್ಥಿತಿಗಳನ್ನ ನೋಡಿಕೊಂಡು ಇದನ್ನು ಮುಂದಿನ ದಿವಸಗಳಲ್ಲಿ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಸಭಾಧ್ಯಕ್ಷ. ಮತ್ತು ಈಗಾಗಲೇ ಗಾಂಧಿ ನಗರ ವಿಕಾಸ ಯೋಜನೆ ಅಡಿಯ ಸಭಾಧ್ಯಕ್ಷ 165 ಕೋಟಿ ರೂಪಾಯಿಗಳು ಕೊಟ್ಟಿದ್ದೀನಿ ಸಭಾಧ್ಯಕ್ಷ ಮಂಗಳೂರಿಗೆ. ಬರೀ 2 ಕಾನ್ಸ್ಟಿಟ್ಯೂನ್ಸಿಗೆ ಮಾತ್ರ ಸಭಾಧ್ಯಕ್ಷ. ಯಾವಾಗೂ ದುಡ್ಡಿಲ್ಲ ಅಂತ ಇರ್ತಾರೆ. ಇಬ್ರು ಬಿಜೆಪಿ ಶಾಸಕರು ಸಭಾಧ್ಯಕ್ಷ. ಇಬ್ರಿಗೂ ಸೇರಿ ಈ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಬಿಟ್ಟು ಸಭಾಧ್ಯಕ್ಷ ನನ್ನ ಇದರಲ್ಲಿ ಮಹಾತ್ಮ ಗಾಂಧಿ ವಿಕಾಸ ಯೋಜನೆಯಲ್ಲಿ 165 ಕೋಟಿ ಸಭಾಧ್ಯಕ್ಷ. ಹೆಚ್ಚು ಕಮ್ಮಿ 85 ಕೋಟಿ ಕೊಟ್ಟಿವಿ ಸಭಾಧ್ಯಕ್ಷ. ಈಗಾಗಲೇ ಟೆಂಡರ್ ಸಹ ಆಗಿದೆ ಸಭಾಧ್ಯಕ್ಷ. ಕೆಲಸ ವೇದವ್ಯಾಸ ತಗೊಂಡೆ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷ. ಅದ್ರ ಜೊತೆಯಲ್ಲಿ ಈ ಒಂದು 25 ಕಾಮಗಾರಿಗಳಿದೆ ಸಭಾಧ್ಯಕ್ಷ. ಈ ಪ್ರಾಕೃತಿಕ ವಿಕೋಪದಿಂದ ಹಾನಿ ಉಂಟಾಗಿರುವ ಕೆಲವು ತುರ್ತು ಕಾಮಗಾರಿಗಳನ್ನ ಸಹ ಇದರಲ್ಲಿ ಸೇರಿಸಿದ್ದಾರೆ ಸಭಾಧ್ಯಕ್ಷ. ಇದ್ರ ಜೊತೆಯಲ್ಲಿ ಇನ್ನೊಂದು 41 ಕೋಟಿ ಬೇಕಾಗ್ತದೆ ಸಭಾಧ್ಯಕ್ಷ. ಈ ಕೆಲಸ ಇದಾಗಲಿ ಸಭಾಧ್ಯಕ್ಷ. 165 ಕೋಟಿ ಖರ್ಚು ಮಾಡೋಣ ಸಭಾಧ್ಯಕ್ಷ. ಮಂಗಳೂರು ನಗರಕ್ಕೆ ಮುಂಚೆ ಯಾವುದೇ ಸರ್ಕಾರ ಕೊಟ್ಟಿಲ್ಲ ಸಭಾಧ್ಯಕ್ಷ. ನಮ್ಮ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ 165 ಕೋಟಿ ಅಂತ ದೊಡ್ಡ ಮೊತ್ತವನ್ನು ಕೊಟ್ಟಿರೋ ಸಭಾಧ್ಯಕ್ಷ. ಈ ಹಣ ಖರ್ಚು ಆಗ್ತಾ ಇದ್ದಂಗೆ ಬೇರೆ ಫೈನಾನ್ಸ್ ಅವ್ರ ಜೊತೆ ಮಾತಾಡಿ ಮತ್ತೆ ವೇದವ್ಯಾಸ್ ಅವ್ರಿಗೆ ತಿಳಿಸ್ತೀನಿ ಸಭಾಧ್ಯಕ್ಷ. ಆ 41 ಕೋಟಿ ರೂಪಾಯಿಗಳು ಅನುದಾನಕ್ಕೆ ಫೈನಾನ್ಸ್ ಹತ್ರ ಕೇಳಿ ತಗೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಅಧ್ಯಕ್ಷರೇ. ನಾನು ಹೇಳುವಂಥದ್ದು ಏನು ಅಂತ ಕೇಳಿದರೆ, ಮಂತ್ರಿಯವರು ಉತ್ತರವನ್ನು ಪಾಪ ಅಧಿಕಾರಿಗಳು ಬರೆದುಕೊಟ್ಟ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಉತ್ತರ ಕೊಟ್ಟದ್ದನ್ನು ಭಾಳ ಖುಷಿಯಾಗ್ತದೆ ನೋಡಲಿಕ್ಕೆ. ಭಾಳ ದಪ್ಪದಾದ ವರದಿ ರೀತಿಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಹೇಳುವಂಥದ್ದು ಏನು ಅಂತ ಕೇಳಿದರೆ, ಮಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳಿದ್ರೆ ನಂದು 100% ನಗರ ಭಾಗ. ಅದರಲ್ಲಿ ಕೂಡ ಮಂಗಳೂರು ಎತ್ತರ ತಗ್ಗು ಪ್ರದೇಶ ತಮ್ಗೆ ಗೊತ್ತಿದೆ. ನನ್ನ ಕ್ಷೇತ್ರಕ್ಕೆ ಸರಿಸುಮಾರು 20-22 ಕಿಲೋಮೀಟರ್ ನದಿ ಬರುತ್ತೆ. ಅದರ ಒಟ್ಟಿಗೆ ಸರಿಸುಮಾರು 175 ಕಿಲೋಮೀಟರ್ ರಾಜಕಾಲುವೆಗಳು ಬರುತ್ತೆ. ನಾನು ಕೇಳುವಂಥದ್ದು, ಈಗ ಮೊನ್ನೆ 2 ವರ್ಷ ಕೂಡ ಪ್ರಕೃತಿ ವಿಕೋಪದಲ್ಲಿ ಆದಂಥ ಯಾವುದೇ ಹಾನಿಗೆ 1 ರೂಪಾಯಿ ಕೊಟ್ಟಿಲ್ಲ 2.25 ವರ್ಷದಲ್ಲಿ. ಈಗ 2 ವರ್ಷದಲ್ಲಿ ಬರಲ್ಲ ಅಂತೇಳಿ ಈಗ ಪುನರಪಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅವರು ಹೇಳ್ತಾರೆ ಫೈನಾನ್ಸಿಗೆ ಹೋಗಿ ನೋಡ್ತೀನಿ ಮಾಡ್ತೀನಿ ಅಂತ ಹೇಳೋದು ಹೇಳ್ತಾ ಇದ್ದಾರೆ. ಈಗ ಮಹಾನಗರ ಪಾಲಿಕೆ ಆದಾಯ ಈಗಾಗಲೇ ಮೈನಸ್ ಬಜೆಟ್ನಲ್ಲಿದೆ. ಸರಿಸುಮಾರು 200 ಕೋಟಿಗೂ ಅಧಿಕ ಪೇಮೆಂಟ್ಗಳು ಹೊರಗಡೆ ಕಾಂಟ್ರಾಕ್ಟ್ ಕೊಡಲಿಕ್ಕಿದ್ದು ಯಾವುದೇ ಕಾಂಟ್ರಾಕ್ಟರ್ ಕಾಮಗಾರಿ ಮಾಡದಂಥ ಪರಿಸ್ಥಿತಿಯಲ್ಲಿ ಪ್ರಸ್ತುತ ಮಹಾನಗರ ಪಾಲಿಕೆ ಪರಿಸ್ಥಿತಿ ಇದೆ. ನಾನು ಹೇಳುವಂಥದ್ದು, ಅವರಿಗೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಂತ ಹೇಳಿದರು. ಅದರಲ್ಲಿ ಕೂಡ ರಾಜ್ಯ ಸರ್ಕಾರದ ಶೇರ್ ಎಷ್ಟು? ಅವರು ಬಹಳ ಸುಂದರವಾಗಿ ಮಹಾತ್ಮ ಗಾಂಧಿ ಯೋಜನೆ ನಗರ ವಿಕಾಸ ಕೇವಲ ಮಂಗಳೂರಿಗೆ ಕೊಟ್ಟಿದ್ದಾರೆ ಅಂತ ಹೇಳೋದು ಬಿಜೆಪಿ ಶಾಸಕರು ಅಂತ ಹೇಳಿಲ್ಲ, ಎಲ್ಲ ಮಹಾನಗರ ಪಾಲಿಕೆಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದರಲ್ಲಿ ಕತೆ ಗೊತ್ತಾ ನಿಮಗೆ? ಆ ಕಥೆಯನ್ನು ಕೇಳಿದ್ರೆ ಲೈಫ್ ಲಾಂಗ್ ಅದು ಕತೆ ಸಂಪೂರ್ಣ ಆಗಲ್ಲ. ಒಂದೇ ನಿಮಿಷ ಹೇಳ್ತೇನೆ ಸರ್. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ 200 ಕೋಟಿಗೂ ಅಧಿಕ ಮೈನಸ್ ಬಜೆಟ್ನಲ್ಲಿದೆ. ಈ ಮಹಾತ್ಮ ಗಾಂಧಿ ನಗರ ವಿಕಾಸ 165 ಕೋಟಿಗೆ ರಾಜ್ಯ ಸರ್ಕಾರದ ಶೇರ್ ಎಷ್ಟು? ಮಹಾನಗರ ಪಾಲಿಕೆ ಶೇರ್ ಎಷ್ಟು? ಮಹಾನಗರ ಪಾಲಿಕೆ ಶೇರ್ ಹಾಕಬೇಕು. ಅದರ ನಂತರ ಲೋನ್ ಕಾಂಪೋನೆಂಟ್ ಇದೆ, ನಬಾರ್ಡ್ ಇನ್ನೊಂದು, ಅದೆಲ್ಲ ಬಂದು ಕೆಲಸ ಮಾಡುವಾಗ 100ಕ್ಕೆ 100 ಮಹಾನಗರ ಪಾಲಿಕೆ ಹತ್ರ ಶೇರ್ ಹಾಕ್ಲಿಕ್ಕೆ ಹಣವೇ ಇಲ್ಲ. ಅವರು ಯಾವ ಆಧಾರದಲ್ಲಿ 17-25 ಕೋಟಿ ಮಹಾನಗರ ಪಾಲಿಕೆ ಹಾಕಬೇಕು? ಇದಕ್ಕೆ ಆ 17-25 ಕೋಟಿ ಮಹಾನಗರ ಪಾಲಿಕೆ ಹಾಕಿದ್ರೆ ಮಾತ್ರ ಇದಕ್ಕೆ ಗುದ್ಲಿ ಪೂಜೆ ಮಾಡ್ಲಿಕ್ಕೆ ಆಗೋದು. ನಾನು ಹೇಳುವಂಥದ್ದು, ಇದು ಪುಸ್ತಕದಲ್ಲಿ ನೋಡ್ಲಿಕ್ಕೆ ಬಹಳ ಚಂದ ಇದೆ. ನಾನು ಅದೆಲ್ಲ ಅದು ಆಗ್ತದೋ ಬಿಡ್ತದೋ ಆಗಲಿ, ಏನು ಬೇಕಾದಾಗಲಿ. ನಾಳೆ ನಂದೊಂದು ಚುಕ್ಕಿ ಘೋಷಣೆ ಪಡ್ತಾ ಇದೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ನಮ್ಮ ಸರ್ಕಾರ 1 ಕೊಟ್ಟಿದ್ದು 100 ಕೋಟಿ ಕೊಟ್ಟಿದ್ದು 125 ಕೋಟಿ.
ಅದರಲ್ಲಿ 50% ಕೆಲಸ ಆಗಿದೆ, 50% ಕೆಲಸಕ್ಕೆ ತಡೆ ಹಿಡಿದ್ರು ಅವರು. ಅಲ್ಲಿ ಜನರೇನು ಹೇಳ್ತಾರೆ, ಅಲ್ಲಿ ತನಕ ನೀವು ರಸ್ತೆ ಮಾಡಿದ್ರಿ, ಇನ್ನು ಮುಂದೆ ರಸ್ತೆ ಮಾಡಿಲ್ಲ ಅಂತ ಹೇಳುವಂಥ ಆರೋಪವನ್ನು ನಾವು ವಹಿಸ್ಕೊಳ್ತಾ ಇದ್ದೇವೆ. ಆದರೂ ಏನೋ ಮಾಡಿ ಸಮಾಧಾನ ಮಾಡ್ತೇವೆ. ಆದರೆ ನಾನು ಕೇಳುವಂಥದ್ದು, ಈಗ 2 ವರ್ಷದ ಮಳೆ ಹಾನಿ ಬಂದಿಲ್ಲ, ಈ ವರ್ಷ ತಮ್ಗೆ ಗೊತ್ತಿದೆ ಎಷ್ಟು ಮಳೆ ಬಂದಿದೆ ಅಂತ. ಈ ವರ್ಷ ರಾಜಕಾಲುವೆ ಇದೆ, 175 ಕಿಲೋಮೀಟರ್ ರಾಜಕಾಲುವೆಯಲ್ಲಿ ಸಂಪೂರ್ಣ ರಾಜಕಾಲುವೆ ಅಲ್ಲಲ್ಲಿ ಕುಸಿದು ಬಿದ್ದು ಮನೆ ಒಳಗೆ 4-5 ಫೀಟ್ ನೀರು ಬಂದದ್ದು ತಾವು ನೋಡಿದ್ದೀರಿ. ಪ್ರಾಕ್ಟಿಕಲಿ ಆಗಿ ತಾವು ಆ ಜಾಗವನ್ನು ವೀಕ್ಷಣೆ ಮಾಡಿದಿರಿ. ಆ ರಾಜಕಾಲುವೆಯನ್ನು ಕಟ್ಟಬೇಕೋ ಬೇಡವೋ? ಆ ರಾಜಕಾಲುವೆಯನ್ನು ಕಟ್ಟಬೇಕು ಅಂತೇಳಿ ಆದರೆ, ಈಗ ಮೊನ್ನೆ ಮಳೆ ಬಂದಾಗ ಎಲ್ಲ ಮನೆಗಳಿಗೆ ನಾನು ಹೋಗಿದ್ದೀನಿ, ವಿಧಾನ ಪರಿಷತ್ ಸದಸ್ಯರು ಹೋಗಿದ್ದಾರೆ. ಸಮಾಧಾನ ಹೇಳ್ಬರೋದಷ್ಟು ಬಿಟ್ಟರೆ ಬೇರೆ ಏನು ಮಾಡಲಿಕ್ಕಾಗತ್ತೆ? ಮಹಾನಗರ ಪಾಲಿಕೆಯಲ್ಲಿ ಹಣ ಇಲ್ಲ, ನಮಗೆ PWD ಇಲಾಖೆ ಇಲ್ಲ. ನಮ್ಮ ಸರ್ಕಾರ ಇರುವಾಗ ಒಂದು ಸ್ವಲ್ಪ ಭಾಳ ದೊಡ್ಡ ರೀತಿಯ ಅಮೌಂಟನ್ನು PWD ನಗರ ಭಾಗಕ್ಕೆ ನಾನು ಹಾಕಿಸ್ಕೊಂಡಿದ್ದೆ. ಈಗ PWD ಹೇಳ್ತಾರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೊಡಲ್ಲ, ನಮಗೆ ಗ್ರಾಮೀಣಾಭಿವೃದ್ಧಿ ಇಲ್ಲ. ನಾವು ನಂಬಬೇಕು ಯಾರಿಗೆ ಅಂತ ಹೇಳಿದ್ರೆ ಭೈರತಿ ಸುರೇಶ್ ಅವರ UD ಡಿಪಾರ್ಟ್ಮೆಂಟ್ಗೆ ನಂಬಬೇಕು. ಇವರು ನಾನು ಮಾತಾಡ್ತೇನೆ ಕೇಳ್ತೇನೆ ಅಂತೇಳಿ. ಮತ್ತು ಒಂದು ಹೇಳ್ತೇನೆ, ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2 ಅನುಷ್ಠಾನ ಆಗಲಿ, ಆದರೆ 1ನಲ್ಲಿ 50% ಮಾಡಿದ್ದಾರೆ. ಆ ಕಾಂಟ್ರಾಕ್ಟ್ಗಳು ಹಣ ಸಿಗದೆ ಡೈಲಿ ಇಲ್ಲಿ ಅಲಿತಾ ಇದ್ದಾರೆ. 1ನಲ್ಲಿ ಹಾಕಿದ ಕಾಂಟ್ರಾಕ್ಟ್ಗಳಿಗೆ ಹಣ ಸಿಕ್ಕಿಲ್ಲ. ಹಾಗಾಗಿ ಹೇಳುವಂಥದ್ದು, ಇದಕ್ಕೆ ಎಷ್ಟು ಟೆಂಡರ್ ಹಾಕ್ತಾರೆ ಗೊತ್ತಿಲ್ಲ. ಬಹಳ ಒಳ್ಳೆಯ ಪ್ಲಾನ್ ಈ ಕನ್ನಡಿ ಒಳಗಿನ ಗಂಟಿನಾಗೆ ಮಾಡಿಕೊಟ್ಟಿದ್ದಾರೆ. ಆದರೆ ನನಗೆ ಸುರೇಶ್ ಅವರ ಮೇಲೆ ವಿಶ್ವಾಸ ಇದೆ. ಸುರೇಶ್ ಅಣ್ಣ, ನಾನು ಇಷ್ಟೇ ಹೇಳುವಂಥದ್ದು ನಿಮಗೆ, ದಯವಿಟ್ಟು ಹೇಳ್ತೀನಿ, ರಸ್ತೆ ಇಡೀ ಹಾಳಾಗಿದೆ, ಚರಂಡಿ ಹೋಗಿದೆ, ರಾಜಕಾಲುವೆ ಬಿದ್ದಿದೆ. ಮತ್ತೆ ಅಧ್ಯಕ್ಷರೇ, ಕೊನೆಯದಾಗಿ ಒಂದು ಪ್ರಶ್ನೆ. ನನ್ನ ಮಂಗಳೂರು ನಗರದಲ್ಲಿ ಒಂದು 10-12 ವಾರ್ಡುಗಳು ಎತ್ತರ ತಗ್ಗು ಪ್ರದೇಶ. ಎತ್ತರ ತಗ್ಗು ಪ್ರದೇಶದಲ್ಲಿ ಮೊನ್ನೆ ಗುಡ್ಡ ಜರಿತಾಗಿ ಕೆಲವಾರು ನಷ್ಟ ಆದದ್ದು ನಾವು ನೋಡಿದಿರಿ. ತಾವು ಎತ್ತರದಲ್ಲಿರುವಂಥ ಮನೆಗಳು ಕೆಳಭಾಗದಲ್ಲಿರುವ, ಮಧ್ಯದಲ್ಲಿ ಗುಡ್ಡ ಇದೆ ಅಥವಾ ಒಂದು ರೀತಿ ರಿಟರ್ನಿಂಗ್ ವಾಲ್ ಥರ ಮಣ್ಣಿನ ಗುಡ್ಡ ಇದೆ, ಅದು ಬಿದ್ದಿದೆ. ಅದಕ್ಕೆ ಮಹಾನಗರ ಪಾಲಿಕೆಯೂ ಹಣ ಕೊಡಲ್ಲ, ಪ್ರಕೃತಿ ವಿಕೋಪದಲ್ಲಿಯೂ ಹಣ ಕೊಡಲ್ಲ, ಯಾವುದರಲ್ಲಿ ಹಣ ಕೊಡಲ್ಲ. ಆ ಗುಡ್ಡೆಯನ್ನು ಏನು ಮಾಡಬೇಕು? ಅಲ್ಲಲ್ಲಿ ಟೆಂಪರರಿ ಗೋಣಿ ಚೀಲವನ್ನು ಇಟ್ಟು ಬಂದಿದ್ದಾರೆ. ಆ ಗೋಣಿ ಚೀಲ ಇಟ್ಟದ್ದನ್ನು ಫೋಟೋವನ್ನು ಅವ್ರು ನಮ್ಗೆ ಕಳಿಸ್ತಾರೆ. ಏನು ಸರ್ ಗೋಣಿ ಚೀಲ ಇಟ್ಟು ಹೋಗಿದ್ದೀರಿ ಅಂತೇಳಿ. ನಾನು ಅದಕ್ಕೆ ಹೇಳುವಂಥದ್ದು, ಭಾರಿ ಲೈಟ್ ಆಗಿ ತೆಗೆದುಕೊಳ್ಬೇಡಿ, ಬಹಳ ಲೈಟ್ ಆಗಿ ತಗೊಳ್ತಾರೆ. ಅದಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಈ ಒಂದು ಅನುದಾನವನ್ನ ಒನ್ ಟೈಮ್, ನಾನು ಹೇಳ್ತೇನೆ, ಗುಡ್ಡ ಕೊಟ್ಲಿಕ್ಕೆ ಹಣ ಇಲ್ಲದ್ರು ನಮ್ಮ ಸರ್ಕಾರ ಇರುವಾಗ ನಾನು 45 ಕೋಟಿ ರೂಪಾಯಿ ಹಾಕಿಸ್ಕೊಂಡಿದ್ದೆ. 16 ಕಡೆ ಗುಡ್ಡ ಕಟ್ಟಿಸ್ಕೊಂಡಿದ್ದೆ. ರಾಜಕಾಲುವೆಗೆ ಮೈನರ್ ಇರಿಗೇಷನ್ ಇಂದ 85 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಇರುವಾಗ ಹಾಕಿಸ್ಕೊಂಡಿದ್ದೆ. ಮೈನರ್ ಇರಿಗೇಷನ್ ನಗರ ಭಾಗದಲ್ಲಿ ಕೊಡೋದೇ ಇಲ್ಲ, ಅದು ಹಾಕಿಸ್ಕೊಂಡಿದ್ದೆ. ಅಂಥದ್ದೇನಾದರೂ ಒಂದು ಸ್ಪೆಷಲ್ ಒನ್ ಟೈಮ್ ಗ್ರಾಂಟ್ ಮಾಡಿ ಕೊಡಿ ಅಂತ ಹೇಳೋದು ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು. ಮಂಗಳೂರಿನ ಜನತೆಯ ಪರವಾಗಿ ನಿಮ್ಮ ಹತ್ರ ಕೈ ಜೋಡಿಸಿ ಕೇಳ್ತಾ ಇದ್ದೇನೆ, ಅವರಿಗೆ ಅನ್ಯಾಯ ಮಾಡಬೇಡಿ ನಿಮ್ಮ ಸರ್ಕಾರ ಬಂದ ನಂತರ ಅಂತ ಹೇಳೋದು ಕೇಳ್ತಾ ಇದ್ದೇನೆ. ಮೊನ್ನೆ ಸಭಾಧ್ಯಕ್ಷರೇ, ವೇದವ್ಯಾಸ್ ಕಾಮತ್ತವರು ಸ್ನೇಹಿತರು ಸಭಾಧ್ಯಕ್ಷರೇ, ಕನ್ನಡಿ ಒಳಗಿನ ಗಂಟು ಅದು ಇದು ಅಂತ ಹೇಳ್ತಾವ್ರೆ. ಅವ್ರು ಬೇಡ ಅಂತ ಹೇಳಿದ್ರೆ ಬೇರೆ ಮಹಾನಗರ ಪಾಲಿಕೆಗೆ ದುಡ್ಡು ಹಾಕೋಣ ಸಭಾಧ್ಯಕ್ಷ, ಅದರಲ್ಲೇನು ಅಬ್ಜೆಕ್ಷನ್ ಇಲ್ಲ. 165 ಕೋಟಿ ಈಗ ದುಡ್ಡು ಹಾಕಿದ್ದೀವಿ, ಟೆಂಡರ್ ಆಗ್ತಾ ಇದೆ. ಅವರೇನೆ ಎಲ್ಲ ಕುತ್ಕೊಂಡು ಕಮಿಷನರು DC ಅವ್ರ ಹತ್ತೆಲ್ಲ ಕುತ್ಕೊಂಡು ರಸ್ತೆಗಳಿಗೆ ಹಾಕಿದ್ದಾರೆ ಸಭಾಧ್ಯಕ್ಷ. ಯಾವ್ಯಾವ ರಸ್ತೆಗಳು ಬೇಕು ಏನು ಅಂತ. ಇರೋದು ಇಬ್ಬರೇ ಶಾಸಕರು ಸಭಾಧ್ಯಕ್ಷರೇ. ನಾನು ಬರೀ ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳಿಲ್ಲ ಸಭಾಧ್ಯಕ್ಷ, ಇಡೀ ರಾಜ್ಯಾದ್ಯಂತ 2,000 ಕೋಟಿ ಕೊಟ್ಟಿದ್ದೀನಿ ಸಭಾಧ್ಯಕ್ಷ. ಅದರಲ್ಲಿ ಮಂಗಳೂರು ಸಹ 165 ಕೋಟಿ ಕೊಟ್ಟಿದ್ರು. ಇಬ್ಬರು BJP ಶಾಸಕರು ಅಂತ ಹೇಳಿದ ಸಭಾಧ್ಯಕ್ಷ. ಇಲ್ಲಿ ತಾರತಮ್ಯ ಮಾಡಿಲ್ಲ ಅಂತ ಹೇಳೋದಷ್ಟೇ ನನ್ನ ಉದ್ದೇಶ ಆಗಿತ್ತು ಸಭಾಧ್ಯಕ್ಷ. ವೇದವ್ಯಾಸ್ಗೆ ಆ ದುಡ್ಡು ಬರಲ್ಲ ಅಂತ ಗ್ಯಾರಂಟಿ ಇಲ್ಲ ಅಂದ್ರೆ ನಾನು ಬೇರೆ ಕಡೆ ಹಾಕ್ತೀನಿ ಸಭಾಧ್ಯಕ್ಷ, ಬೇಡ ಅಂತ ಹೇಳ್ಬಿಡ್ಲಿ ಸಭಾಧ್ಯಕ್ಷ. ನನ್ಗೇನು ಅದರಲ್ಲೇನು ಈಗ ಬಹಳಷ್ಟು ಅದಾಗ್ಲಿ ಮತ್ತೆ ಗುಡ್ಲಿ ಪೂಜೆ ಮಾಡಿ ಎಲ್ಲವೂ ಮಾಡಿ. ಮತ್ತೆ ನೀವು ಹೇಳದಕ್ಕೆ ಕೇಳ್ತೀನಿ ಅವರು ಇನ್ನಷ್ಟು ಸಭಾಧ್ಯಕ್ಷ ಅಲ್ಲ ಹೊರಗಡೆ ಥ್ಯಾಂಕ್ಸ್ ಹೇಳ್ತಾನೆ ನನ್ಗೆ, ಇಲ್ಲಿ ಬಂದ್ಬಿಟ್ಟು ಸುಮ್ನೆ ಹಾಗೆಲ್ಲ ಮಾತಾಡ್ಬೇಡಿ ಅಧ್ಯಕ್ಷ. ನಾನು ಕೇಳೋದು ಇಷ್ಟೇ ಅವ್ರ ಹತ್ರ, ಅವ್ರು ಹೇಳಿದೇನು ಶಾಸಕರು ಪಟ್ಟಿ ಮಾಡಿದ್ದಾರೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾಡಿಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳ್ತಾರೆ ಕೇಳಿ. ಹೌದು, ನನ್ನ ಹತ್ರ ಪಟ್ಟಿ ಮಾಡಿದ್ದು ಏನಾದ್ರು ತಗೊಂಡಿದ್ದು ಕೇಳಿ. MLA ಹತ್ರ ಯಾರು ತಗೊಂಡಿದ್ದಾರೆ? ನಿಮ್ಮ ಕಾರ್ಪೊರೇಟರ್ಗಳು ಡಿಸ್ಟ್ರಿಕ್ಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನನ್ನ ಕ್ಷೇತ್ರದ್ದೇ, ನನ್ನ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ, ನಂದೇನು ಅಭ್ಯಂತರ ಇಲ್ಲ. ನನಗೆ ಪ್ರಕೃತಿ ಹಣ ಕೊಡಿ. ಈಗ ಅವ್ರು ಕೇಳೋದು ಸ್ಪೆಷಲ್ ಗ್ರಾಂಟ್ ಅನ್ನು ಕೊಡ್ತೀರಾ ಅಂತ ಹೇಳಿ 41 ಕೋಟಿ ನಾನು ಈಗಾಗಲೇ ಹೇಳಿದ್ದೀನಿ ಸಭಾಧ್ಯಕ್ಷ. ಈ 165 ಕೋಟಿಲು ಯಾವ್ಯಾವ ಅರ್ಜೆಂಟ್ ಕೆಲಸಗಳಿದಾವೆ ಆ ಕಾಮಗಾರಿಗಳು ತಗೋಬೇಕು ಅಂತ ಇದಕ್ಕೂ ಕೆಲವು ಸೇರಿಸಿದೀವಿ ಸಭಾಧ್ಯಕ್ಷ. ಅದು ಬಿಟ್ಟು 41 ಕೋಟಿ ಬೇಕಾಗ್ತದೆ ಸಭಾಧ್ಯಕ್ಷ. ಆರ್ಥಿಕ ಇಲಾಖೆ ಮಾತಾಡಿ ವೇದವ್ಯಾಸ್ಗೆ ನಾವು ಆ ಕಾನ್ಸ್ಟಿಟ್ಯೂನ್ಸಿಗೆ ಕೊಡುವಂತ ಪ್ರಯತ್ನ ನಾನು ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಡಾಕ್ಟರ್ ರಾಜೇಶ್ ಧರಮ್ ಸಿಂಗ್, ಶ್ರೀನಿವಾಸ್ ಎಂಟಿ.